ಹಾಗೆ ತಿಳಿಯುವುದು ಬೇಡ. ಈ ಮಾಗದನನ್ನ ಗೆಲ್ಲುವವರು ಒಬ್ರು ಇದ್ದಾರೆ ಅಂತಾದ್ರೆ ಈ ಸಂಕಲ್ಪ ಎನ್ನುವುದು ಈಡೇರ್ತದೆ. ಒಂದು ನಾಡಿನ ಪಡವಿಪ್ಪನೇನು ಈ ಕೆಳಗಾಲದಲ್ಲಿ ದುಃಖಿಸುತ್ತಾ ಇದ್ದೀಯಾ, ಯೋಚಿಸುತ್ತಾ ಇದ್ದೀಯಾ? ಒಂದು ಮಾತನ್ನು ಹೇಳುತ್ತಾ ಇದ್ದಾನೆ, ನಿನ್ನ ಮನದಲ್ಲಿ ಹುದುಗಿದಂತ ಶಂಕೆಯನ್ನು ಈ ಕ್ಷಣವೇ ಗೆದ್ದು ಬಿಸಾಡು. ಇದು ಸತ್ತು ಸಂಕಲ್ಪ. ತಂದೆಗೆ ಸ್ವರ್ಗದಲ್ಲಿ ಸತ್ಯ ದೊರಕಬೇಕು ಅನ್ನುವ ಕಾರಣಕ್ಕಾಗಿಯೇ ರಾಜಯಾತ್ರವನ್ನು ನಡೆಸುತ್ತಾ ಇದ್ದೀಯ. ಸಂಕಲ್ಪ ಮಾಡಿ ಆಗಿದೆ. ಕಾಣುತ್ತಿರುವಂತಹ ಪ್ರಪಂಚದಲ್ಲಿ ಒಬ್ಬ ತಂದೆಗೆ ಒಬ್ಬನೇ ಮಗನಾದರೂ ಸಹ ತಂದೆ ಅಳಿದ ಬಳಿಕ ತನ್ನ ತಂದೆಗೆ ಸ್ವರ್ಗ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಮಾತ್ರವಾದಂತಹ ಕಾರ್ಯವನ್ನು ಮಾಡಿ ಪೂರೈಸುತ್ತಾನೆ. ನಾವು ಹಾಗಲ್ಲ ಪಾಂಡವರು. ತಂದೆಗೆ 5 ಮಕ್ಕಳಿದ್ದೇವೆ. ಅಪ್ಪನಿಗೆ ಸ್ವರ್ಗ ಸಿಗಲಿಲ್ಲ ಅಂತಾದ್ರೆ ನಮ್ಮ ಪಾಲಿಗಾಗುವುದು ಅವಮಾನ. ಚಂದ್ರಾಲಯದಲ್ಲಿ ಹುಟ್ಟಿ ಏನು ಪ್ರಯೋಜನ ಅಂತ ಕೇಳುತ್ತೇನೆ. ಇದಕ್ಕೆ ಕಂಟಕ ಪ್ರಾಯರು ಯಾರು? ಮಾಗದ ಒಬ್ಬ ಅಲ್ಲ, 100 ಮಾಗದರ ಬರಲಿ ನರಹರೇ. ಶತಕ ಚಕ್ರಮಣಿ ಭೀಮಸೇನ ಇದ್ದಾನೆ. ಅಂತಹ ಮಾಗದರನ್ನ ಕೊಂದೊಳಗಿಸುತ್ತಾನೆ. ನರಹರಿಯ ಪಾದದ ಮೇಲೆ ಆಣೆ ಮಾಡುತ್ತಾನೆ. ಭೀಮಸೇನ ಆ ಮಾಗದನನ್ನು ಕೊಂದು ಕೊಡ್ತೇನೆ ಎನ್ನುವುದಾಗಿ ಹೇಳ್ತಾನೆ. ಉಳಿದಾರು ಸುಮಕ್ಕಳಿದ್ದ ನಾನು ನೋಡಿಕೊಡ್ತೇನೆ. ನೋಡಿದ್ಯಾ, ಒಂದು ಕಣ್ಣಲ್ಲಿ ನೀರು ಹಾಕದೆ ಹೋದ್ರೆ ಇವರಿಬ್ರು ಹಾರುವುದಿಲ್ವಾಗಿತ್ತು ಇವತ್ತು. ಹಾಗಿದ್ರೆ ಮೊದಲಾಗಿ ಮಾಗದನನ್ನು ವಧಿಸಬೇಕಾ? ನಮ್ಮನ್ನು ನೀವು ಕಳುಹಿ ಕೊಡ್ಬೇಕು. ಮಧುಸೂದನ ಹಸ್ತದಲ್ಲಿ ಬಹುಜನನು ಕೊಟ್ಟೆಮ್ಮ ರಕ್ಷಿಸುವುದೇನು ಬೇಡಿದನು.
ಭರವಸೆ ಇದೆ. ಅಣ್ಣ ಯಾವಾಗಲೂ ನೋವನ್ನು ಅನುಭವಿಸ್ತಾನಂತಾದ್ರೂ ಅದು ಯಾವ ಕಾರಣಕ್ಕೂ ಅವರು ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆ ಭರವಸೆ ಈಗ ಗಟ್ಟಿ ಆಯ್ತು. ಆದ್ರೂ ಸಂಕಲ್ಪ ಮುಖೇನವಾಗಿಯೇ ನೀನು ಇಲ್ಲಿ ಬಂದಿದ್ದೀಯ ಎನ್ನುವುದು ಸ್ಪಷ್ಟವಾಯಿತು. ಸರಿ, ಆದ್ರೆ ಆ ನನ್ನ ಆಸೆ ಈಡೇರ್ತದೆ ಅಂತ ಆದ್ರೆ ನಮ್ಮ ತಮ್ಮಂದಿರನ್ನು ನಿನ್ನ ಜೊತೆಯಲ್ಲಿ ಕಳುಹಿ ಕೊಡ್ತೇನೆ. ಕನಕ ಪಾತ್ರೆಯಲ್ಲಿ ವೀಳೆಯನ್ನು ಇಡ್ತಾ ಇದ್ದೇನೆ. ಅವರ ಹೊಣೆ ಸಂಕಲ್ಪ ಮಾಡಿದ್ದೇನೆ, ಅದು ಈಡೇರಬೇಕು. ಅಣ್ಣನಿಂದ ರಣವೀಳ್ಯ ಪಡೆದದ್ದಾಯ್ತು. ಆದಷ್ಟು ಬೇಗ ಗಿರಿವ್ರತದತ್ತ ಸಾಗಿ ಹೋಗುತ್ತಿರುವ ಸಂದರ್ಭ ತಡೆದು ನಿಲ್ಲಿಸಿದೆಯಲ್ಲ ಭಗವಂತ. ಗಿರಿವ್ರಜ ಪಟ್ಟಣದ ಗಡಿಯ ಪ್ರದೇಶಕ್ಕೆ ನಾವು ಬರ್ತಾ ಇದ್ದೇವೆ. ದೂರದಲ್ಲಿ ಪರ್ವತದ ಮೇಲೊಂದು ಪರ್ವತ, ಪರ್ವತದ ಮೇಲೊಂದು ಪರ್ವತ, 3 ಪರ್ವತಗಳು ಕಾಣ್ತಾ ಉಂಟು. ಅದ್ ಏನೇನುವುದು ನಮಗೆ ಅರ್ಥವಾಗ್ತಾ ಇಲ್ಲ. ಅದ್ರ ಏನೇನು ನಮ್ಗೆ ಹೇಳಿಕೊಡ್ಬೇಕು. ಓಲಿ ಕಾಣುತ್ತಿರುವ ವಿಷಯ ಅಲ್ವಾ, ವಿಶೇಷ ಉಂಟು. ಏನು? ಆ ಗುಡ್ಡಗಳ ಬಗ್ಗೆ ವಿಶೇಷವಾಗಿ ಕೇಳ್ತಾ ಇದ್ದೀಯ. ವಿಶೇಷವಾದ ಕಥೆಯೇ ಉಂಟು. ಏನದು? ಇನ್ನೊಂದು ಸಂದರ್ಭದಲ್ಲಿ 3 ಕೊರಳುಳ್ಳಂತಹ ಮಾಸ ಎನ್ನುವಂತಹ ರಕ್ಕಸ ವರಬಲಾನ್ವಿತನಾಗಿ ದೇವತೆಗಳನ್ನ ಪೀಡಿಸುವುದಕ್ಕೆ ಮುಂದಾದ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ
ಹೋಗಿ ಬ್ರಹ್ಮದೇವನಲ್ಲಿ ಪರಶಿವನಲ್ಲಿ ಮೊರೆಯನ್ನಿಟ್ರು. ಪರಶಿವನೇ ಅವನನ್ನ ಕೊಲ್ಲುವ ಸಲುವಾಗಿ ಧರೆಗಿಳಿದು ಬಂದ ಪರಶಿವ ಮಾಡಿದ್ದೇನು ಗೊತ್ತು? ಪರಮೇಶ್ವರನೇ ದರಗಿಳಿದು ಬಂದ ಮೂರು ಕೊರಳುಳ್ಳ ಮಾಶನಿಗೂ ಹಾಗೂ ಪರಮೇಶ್ವರನಿಗೂ ಹಡಾಕಾಡಿಯಾಗಿ ಹೋರಾಟ ಎನ್ನುವುದು ಏರ್ಪಟ್ಟಿತು. ಆಮೇಲೆ ಆ ಸಂದರ್ಭದಲ್ಲಿ ಪರಮೇಶ್ವರ ಮಾಡಿದ್ದೇನು? ಏನು? ತಾನು ತಂದ ಶೂಲದಿಂದ ಖಳನ ಕಂಠದ ನಾಳವನ್ನು ಕತ್ತರಿಸಿದ. ಅಂದ್ರೆ ಅವನ ಅಂತ್ಯ ಆಯ್ತು. ಅಲ್ಲಿಗೆ ಮುಗೀತಾ ಕತೆ? ಅಲ್ಲಿಗೆ ಮುಗಿಲಿಲ್ಲ. ಮತ್ತೊಂದು ಸಮಸ್ಯೆ ಪ್ರಾರಂಭ ಆಯ್ತು. ಯಾವುದು? ಅವನ ಅನುಜನಾದಂತಹ ರಸ ಎನ್ನುವ ರಕ್ಕಸ ಕಾಲಾನಂದದಿ ತನ್ನ ಪರಾಕ್ರಮವನ್ನು ತೋರಿಸುವ ಸಲುವಾಗಿ ಪರಮೇಶ್ವರನಿಗೆ ಎದುರಾಗುವುದಕ್ಕೆ ಹಾರಾಡುತ್ತಾ ಕೂಗಾಡುತ್ತಾ ಇಲ್ಲಿಯವರೆಗಾಗಿ ಬಂದ ಪರಮೇಶ್ವರನಿಗೂ ಹಾಗೂ ರಸನಿಗೂ ತೀವ್ರತರವಾದಂತಹ ಹೋರಾಟ ಎನ್ನುವುದು ಏರ್ಪಟ್ಟಿತ್ತು. ಯಾವ ರೀತಿಯಲ್ಲಿ? ಹೋರಾಟದಲ್ಲಿ ಆ ರಸನನ್ನು ಪರಮೇಶ್ವರ ಕೊಂದ. ಇಬ್ಬರ ಅಂತ್ಯವಾಯ್ತು. ಇಲ್ಲಿ ವಿಶೇಷ ಏನು ಗೊತ್ತುಂಟ? ಮಾಶನನ್ನ ಕೊಲ್ಲುವಾಗ ಪರಮೇಶ್ವರ ಮಾಡಿದ ಕೆಲಸ ಬಹಳ ಚಂದ. ಈ ರಸನನ್ನ ಕೊಂದ ಆದ ಮೇಲೆ ಮಾಡಿದ ಕೆಲಸ ಇನ್ನೂ ಚಂದ. ಯಾವ ರೀತಿ ಅದು? ಏನ್ ಮಾಡ್ದ ಗೊತ್ತುಂಟ?
ಬೇರಿಯ ಮಾಡಿ ಪರಶಿವ ಕಟ್ಟಿ ಕಟ್ಟಿ ಬೇರಿಯ ಕಟ್ಟಿ ಬೇರಿಯ ಕಟ್ಟಿ ಕಟ್ಟಿ ಬೇರಿಯ ಮಾಡಿ ಪರಶಿವ ಕಟ್ಟಿ ಪರಶಿವ ಕಟ್ಟಿದವನು ಕಟ್ಟಿದನು ಅರ್ಜುನ, ಭಗವಂತ ಸತ್ತ ಮೇಲೆ ಮಾಡಿದ ಕೆಲಸ ಇನ್ನೂ ಚಂದ. ಯಾವ ರೀತಿಯ ಚಂದ? 3 ಕೊರಳನ್ನ ಕತ್ತರಿಸಿದ್ದ. ಸರಿ. ಇವನ ಮೈ ಮೇಲೆ ಕಾಲನ್ನ ಇಟ್ಟು ಚರ್ಮವನ್ನ ಸೀಳಿದ. ಆಮೇಲೆ ಸೀಳಿದ ಮೇಲೆ ಆ 3 ಕೊರಳುಗಳಿಗೆ ಆ ಚರ್ಮವನ್ನ ಕಟ್ಟಿದ. ಕಟ್ಟಿದಷ್ಟೇ ಅಲ್ಲ, ಅದನ್ನ ಬೇರೆಯಾಗಿಸಿದ. ಬೇರೆಯಾದ ಮೇಲೆ ಅದನ್ನ ಬಡಿದ, ಬಾಧಿಸಿದ. ವಿಶೇಷವಾದಂತ ಅದ್ಭುತವಾದಂತ ಸ್ವರ ಎನ್ನುವುದು ಹೊರಹೊಮ್ಮಿತು. ಹಾಗೆ ಅದನ್ನು ಬಡಿದಾಗ ವಿಶೇಷವಾದ ಸ್ವರವನ್ನು ಕೇಳಿ ಆಶ್ಚರ್ಯವಾಯಿತು. ಆದ್ರೂ ವಿಶೇಷವಾದ ಈ ಪ್ರಕರಣ ನೆನಪಿನಲ್ಲಿ ಇರಬೇಕು ಎನ್ನುವ ಕಾರಣಕ್ಕಾಗಿ ಪರಶಿವ ತನ್ನ ತಾಂಡವ ರಾಜ್ಯಕ್ಕೆ ಈ ಬೇರೆಗಳನ್ನ ಬಳಸಿಕೊಳ್ತಾ ಇದ್ದ. ಭಗವಂತ ಇಲ್ಲಿಗೆ ಮುಗಿಲಿಲ್ಲ. ನಮಗೆ ಕುತೂಹಲ ಎನ್ನುವುದು ಹೆಚ್ಚಾಗ್ತಾ ಉಂಟು. ಏನಾಯ್ತು? ಅದರ ಜೊತೆಗೆ ಪ್ರಶ್ನೆಗಳು ಪ್ರಾರಂಭವಾಗ್ತಾ ಉಂಟು. ಪರಶಿವ ಕೈಲಾಸದಲ್ಲಿ ತಾಂಡವ ನರ್ತನಕ್ಕೆ ಬಳಸಿರುವಂತ ಆ ಬೇರಿಗೂ ಇಲ್ಲಿರುವಂತ ಈ ಬೇರಿಗೂ ಏನು ಸಂಬಂಧ? ಅದು ಇಲ್ಲಿಗೆ ಹೇಗೆ ಬಂತು ಎನ್ನುವುದೇ ಪ್ರಶ್ನೆ ನಮ್ಮದು. ಕತೆ ಉಂಟು. ಅರ್ಜುನ, ಆ ರುದ್ರನ ಒಲಿಸಿ ಆತಗೆ ಮನದ ವೈರಿಗೆ ಅದರ ಶಬ್ದವ ಕೇಳ ಓಡುವರು. ಆತಗೆ ಮನದ ವೈರಿಗೆ ಅದರ ಶಬ್ದವ ಕೇಳ ಓಡುವರು. ಗೆಲಿದವ ಅದರಿಂದ ರಿಪುಗಳ ಅರ್ಥ ದೇವ. ವಿಶೇಷವಾಗಿ ಬೇರುಗಳು ಬಂದದ್ದು ಹೇಗೆ? ಹೇಗೆ? ಇದೇ ಮಾಗದ ರುದ್ರನ ಕುರಿತು ತಪವನ್ನ ಆಚರಿಸುವ ಮುಖ್ಯವಾಗಿ ಈ ಬೇರುಗಳನ್ನ ವರರೂಪವಾಗಿ ಪಡೆದಿದ್ದಾನೆ. 3 ಬೇರುಗಳು ವಿಶೇಷತೆ ಉಳ್ಳದ್ದು. ಅದರ ವಿಶೇಷತೆ ಏನು? ರಣಬೇರು, ಭಯಬೇರು, ಜಯಬೇರು ಎನ್ನುವಂಥದ್ದು ಈ 3 ಬೇರುಗಳ ಹೆಸರು. ಒಂದೊಮ್ಮೆ ಮಾಗದನನ್ನ ಎದುರಿಸುತ್ತೇನೆ ಎನ್ನುವ ಹಾಗೆ ಮಾರ್ಮಲೆತ್ತು ಬಂದ್ರೆ ಈ ಬೇರುಗಳ ಶಬ್ದವನ್ನು ಕೇಳಿದಂತ ಅನೇಕರು
ದಿಕ್ಕುಗೆಟ್ಟು ಕಂಗಾಲಾಗಿ ಓಡಿ ಹೋಗುತ್ತಾರೆ. ಓಹೋ. ಇದು ಈ ಬೇರಿಯ ವಿಶೇಷತೆ. ಸಾರಿ. ಮಾಗಧನ ಜಯದ ಗುಟ್ಟು ಈ 3 ಬೇರುಗಳು. ಇದು ನಾಶವಾಯ್ತು ಅಂತಾದ್ರೆ ಅರ್ಧ ಮಾಗಧನನ್ನು ಗೆದ್ದ ಹಾಗೆ. ಜಯದ ಗುಟ್ಟು ಇಲ್ಲುಂಟು ಅಂತ ಆದ್ರೆ ಈ ಬೇರೆಯನ್ನ ಚೋರು ಮಾಡುತ್ತೇವೆ ನಾವು. ಅದನ್ನು ಕೇಳಿ ಬಡ ಬೇರೆಯನ್ನು ಬಡಿದಿರಿ ಮೊರಗಿಸಿದನು. ಆ